ಎನ್ಎಂಪಿಟಿ ಬಂದರಿಗೆ ಆಗಮಿಸಿದ್ದ ಬೃಹತ್ ಟ್ರಕ್ ಒಂದು ಪಣಂಬೂರು ಬೀಚ್ ರಸ್ತೆಯಿಂದ ಹೆದ್ದಾರಿಗೆ ನುಗ್ಗುವ ಸಂದರ್ಭದಲ್ಲಿ ಮುಂದಕ್ಕೆ ಚಲಿಸಲಾಗಿದೆ ಸಿಕ್ಕಿಬಿದ್ದಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾದ ಘಟನೆ ನಡೆದಿದೆ. ಪಡುಬಿದ್ರೆಯ ಪಿಆರ್ಎಎಲ್ ಇಂಡಸ್ಟ್ರೀಸ್ ಸಂಸ್ಥೆಗೆ ಸೇರಿದ 144 ಚಕ್ರದ ಬೃಹತ್ ಟ್ರಕ್ ಒಂದು ಶನಿವಾರ ರಾತ್ರಿ ರಫ್ತು ಉದ್ದೇಶದ ಸರಕಿನೊಂದಿಗೆ ಪಣಂಬೂರು ಬಂದರಿಗೆ ಆಗಮಿಸಿತ್ತು. ರಾತ್ರಿ 11 ಗಂಟೆಗೆ ಪಡುಬಿದ್ರೆಯಿಂದ ಹೊರಟು ನಸುಕಿನ 4 ಗಂಟೆ ವೇಳೆಗೆ ಪಣಂಬೂರು ತಲುಪಿತ್ತು. ಬಂದರಿನಲ್ಲಿ ಸರಕು ಅನ್ಲೋಡ್ ಮಾಡಿ ಭಾನುವಾರ ಸಂಜೆ 4 ಗಂಟೆಗೆ ಹೊರಗೆ ಬಂದು ಹೆದ್ದಾರಿಗೆ ನುಗ್ಗಿತ್ತು. ಆದರೆ ಬೀಚ್ ರಸ್ತೆಯಿಂದ ಹೊರಕ್ಕೆ ಬರುವಾಗ ಬದಿಯಲ್ಲಿ ವಾಹನ ಇದ್ದುದರಿಂದ ಟ್ರಕ್ ಮುಂಭಾಗ ಹೆದ್ದಾರಿ ಡಿವೈಡರ್ ಮೇಲೇರಿ ನಿಂತಿತ್ತು. ಹಿಂಭಾಗ ಪೂರ್ತಿಯಾಗಿ ಹೆದ್ದಾರಿಗೆ ಅಡ್ಡಲಾಗಿ ನಿಂತಿದ್ದರಿಂದ ಮಂಗಳೂರಿನಿಂದ ಸುರತ್ಕಲ್ ಕಡೆಗೆ ಹೋಗುವ ರಸ್ತೆ ಪೂರ್ತಿ ಬಂದ್ ಆಗಿತ್ತು. ಪಣಂಬೂರಿನಿಂದ ಇತ್ತ ಕೂಳೂರು ಕೊಟ್ಟಾರದವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಕೊನೆಗೆ ಮುಂಭಾಗದಲ್ಲಿದ್ದ ಟ್ರಕ್ ಇಂಜಿನ್ ಅನ್ನು ತೆರವು ಮಾಡಿ ಹಿಂಭಾಗದಿಂದ ಕಟ್ಟಿ ಹಿಂದಕ್ಕೆ ಎಳೆಯುವ ಪ್ರಯತ್ನ ಕೂಡ ನಡೆದಿದೆ. ಆ ಮೂಲಕ ಸಂಜೆ 6 ಗಂಟೆ ವೇಳೆಗೆ ಟ್ರಕ್ ಅನ್ನು ಎಳೆದು ಹೆದ್ದಾರಿ ಬದಿಗೆ ತರಲಾಯಿತು. ಪೊಲೀಸರು ಕುಳೂರು ಕಡೆಯಿಂದ ಏಕಮುಖ ರಸ್ತೆಯಲ್ಲೇ ದ್ವಿಪಥ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿದ್ರು. ತುರ್ತು ಸಾಗಬೇಕಿದ್ದಂತಹ ವಾಹನಗಳಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಪಣಂಬೂರು ಬೀಚ್ ಬಂದಿದ್ದ ವಾಹನಗಳು ಕೂಡ ಹೊರಕ್ಕೆ ಬರಲಾಗದೆ ಸಿಕ್ಕಿಬಿದ್ದಿದ್ವು. ಸುಮಾರು 100 ಅಡಿ ಉದ್ದವಿದ್ದ ಬೃಹತ್ ಟ್ರಕ್ ಜನರ ಪಾಲಿಗೆ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಇನ್ನು ಟ್ರೇಲರ್ ವಾಹನವನ್ನ ಹೆದ್ದಾರಿಗೆ ತಂದು ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಪ್ರಕರಣ ದಾಖಲಿಸುವುದಾಗಿ ಟ್ರಾಫಿಕ್ ಪೊಲೀಸರು ಕೂಡ ತಿಳಿಸಿದ್ದಾರೆ.